ನಮ್ಮ ಈ ಒಂದು ಅತ್ಯದ್ಭುತವಾದಂಥ ತುಳುನಾಡಿನ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂಥ ಕಂಬಳ ಐತಿಹಾಸಿಕವಾಗಿ ನಮ್ಮ ತುಳುನಾಡಿನಲ್ಲಿ ನಡೀತಾ ಇದೆ. ಈ ಕಂಬಳ ಇದೀಗ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಬೆಂಗಳೂರಿನ ಜನ ಅದನ್ನು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂಥ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ಕಂಬಳ ಬೆಂಗಳೂರಲ್ಲಿ ಅತ್ಯದ್ಭುತವಾಗಿ ನಮ್ಮ ತುಳುನಾಡಿನ ಸಂಸ್ಕಾರ ಸಂಸ್ಕೃತಿ, ಕಂಬಳದ ಕೋಣಗಳ ಯಜಮಾನರು, ಕಂಬಳದ ಚಾಕರಿ ಮಾಡೋರು, ಕಂಬಳದ ನೌಕರರ ಎಲ್ಲ ಕಾರ್ಯಗಳನ್ನು ಇಲ್ಲಿ ನೋಡಲಿಕ್ಕಿದ್ದೇವೆ. ನಾವು ನಮ್ಮ ಪ್ರಕಾಶ್ ಶೆಟ್ಟಿ ಬಂಜಾರದವರ ಗೌರವಾಧ್ಯಕ್ಷತೆಯಲ್ಲಿ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಈ ಕಂಬಳವನ್ನು ಉಳಿಸುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದಂಥ ಸದಾನಂದ ಗೌಡರ ನಾಯಕತ್ವ ಕೂಡ ಈ ಕಂಬಳಕ್ಕಿದೆ. ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು, ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾದಂಥ MN ರಾಜೇಂದ್ರ ಕುಮಾರ್ ಅವರು ಉಭಯ ಜಿಲ್ಲೆಯ ಕಂಬಳ ಶೀಘ್ರವಾಗಿ ನಡೆಯಲಿಕ್ಕೋಸ್ಕರ ಅವರ ಕಂಬಳದ ಪೋಷಕರಾಗಿ ಕಂಬಳ ನಿಂತೇ ಹೋಗ್ತದೆ ಎಂಬ ಸಂದರ್ಭದಲ್ಲಿ ಅಲ್ಲೂ ತಮ್ಮ ಸಹಕಾರವನ್ನು ನೀಡಿ ಕಂಬಳಗೆ ಥರ್ಡ್ ಎಂಪೈರ್ಗೆ ಸಹಕಾರವನ್ನು ನೀಡಿದಂಥ ನಮ್ಮ ರಾಜೇಂದ್ರ ಕುಮಾರ್ ಅವರು ಕೂಡ ಕಂಬಳಕ್ಕೋಸ್ಕರ ನಿರಂತರವಾಗಿ ಸಹಕಾರ ಮಾಡಿಕೊಂಡು ಬರ್ತಾ ಇದ್ದವರು. ಆದ್ದರಿಂದ ಈ ನಮ್ಮ ಕಂಬಳ ಬೆಂಗಳೂರಿನ ಕಂಬಳಕ್ಕೆ ನಮ್ಮ ಮಂಗಳೂರಿನ ಸಮಿತಿಯಿಂದ ಸಂಪೂರ್ಣ ನಾವು ಸಹಕಾರ ಕೊಡ್ತೇವೆ. ಸುಮಾರು 125ಕ್ಕೂ ಹೆಚ್ಚು ಜೋಡಿ ಕಂಬಳದ ಕೋಣಗಳನ್ನು ಇಲ್ಲಿಗೆ ತರಿಸುವಂಥ ಜವಾಬ್ದಾರಿಯನ್ನು ನಾವು ವಹಿಸಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಅತ್ಯದ್ಭುತವಾದಂಥ ಐತಿಹಾಸಿಕವಾದಂಥ ಕಂಬಳ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಶೋಕ್ ರೈ ಅವರು, ನಮ್ಮ ಗುಣರಂಜನ್ ಶೆಟ್ಟಿ ಅವರು, ನಮ್ಮ ಗುರುಕಿರಣ್ ಅವರು ಹಾಗೂ ಅವರ ತಂಡ ಭಾಳ ಅರ್ಥಪೂರ್ಣವಾಗಿ ತುಳುಕೂಟದವರೊಂದಿಗೆ ಸೇರಿ ಈ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ತುಳುನಾಡಿನ ಸಮಸ್ತ ಜನರ ಪರವಾಗಿ ನಮ್ಮ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.